ಬ್ಯಾಂಕಿನವರೇ ಮಾಡ್ತೀವಿ. ನೀವು ಈಗ ನೀವು ಮೇನ್ ಮಾಡ್ತಾ ಇರೋದು ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡ್ತಲ್ಲ? ಅಲ್ಲ ಸರ್, ಕರೆಕ್ಷನ್ಗೆ ಗ್ರಾಮವಲ್ಲಿಗೆ ಮತ್ತೆ ಕರ್ನಾಟಕವಲ್ಲಿಗೆ ಪರ್ಮಿಷನ್ ಕೊಡ್ತಾರೆ. ವಾಟ್ ಎವರ್ ಕರೆಕ್ಷನ್ ಮಾಡಬೇಕು. ಫೋನ್ ನಂಬರ್ ಇದಕ್ಕೆ ಮಾತ್ರ ಕೊಟ್ಟಿದ್ದಾರೆ. ಇಲ್ಲಿ ಮೇಬಿ ನೀವು ಬಂದು ಹೇಳ್ತಿದ್ರು ಫೋನ್ ನಂಬರ್ ಕರೆಕ್ಷನ್ಗೆ ಅವಕಾಶ ಅಲ್ಲ, ಅದೀಗ 2 ದಿವಸ ಕೊಡ್ತಾರಂತೆ ಕರೆಕ್ಷನ್ಗೆ. ಕರೆಕ್ಷನ್ ಮಾಡಲಿಕ್ಕೆ ಅವರಿಗೆ ಗ್ರಾಮವನ್ನು ಮತ್ತೆ ಕರ್ನಾಟಕವನ್ನು ಅವ್ರಿಗೆ ಕೊಡ್ತಾರಂತೆ. ಸೊ ಬಾಕಿದು ಅಕೌಂಟ್ ಲಿಂಕ್ ಮಾಡೋದು ಇವರೇ ಮಾಡಬೇಕು, ಬೇರೆ ಅವ್ರಿಗೆ ಲಿಂಕ್ ಮಾಡೋದು ಬ್ಯಾಂಕಿನವರಿಗೆ ಮಾಡಬೇಕು. ನನ್ನ ಬ್ಯಾಂಕಿನವರನ್ನು ಕಮ್ಮಿ ಮಾಡ್ತಾರೆ. ಇಲ್ಲಿ ಬರ್ತೀವಿ ಅರ್ಥ ಆಗಿಲ್ಲ. ಅಕೌಂಟ್ ಲಿಂಕ್ ನಮ್ಮ ಅಕೌಂಟ್ಗೆ ಆಧಾರ್ ಲಿಂಕ್ ನಾವು ಮಾಡ್ತೇವೆ, ಅವರ ಅಕೌಂಟ್ ನಾವು ಲಿಂಕ್ ಅವ್ರು ಮಾಡ್ತಾರೆ. ಇಟ್ ಇಸ್ ನಾಟ್ ದ ಇದು ಪಾರ್ಟ್ ಆಫ್ ಬರ್ಡನ್ ಮಾಡ್ತಾ ಇರೋದು ಕರೆಕ್ಷನ್ ಮಾಧ್ಯಮ. ಕರೆಕ್ಷನ್ ಮಾಡಿದೆ ಅಲ್ಲಿ ಆಗೋದಿಲ್ಲ. ಅವರಿಗೆ ಮಾಡ್ತಾರೆ. ಅಲ್ಲ ಸರ್, ಈಗ ವಿಷಯ ಕೆನರಾ ಬ್ಯಾಂಕಿನಲ್ಲಿ 2-3 ತಿಂಗಳ ಕರ್ನಾಟಕ ಬ್ಯಾಂಕಲ್ಲಿ ಕರೆಕ್ಷನ್ ಆಗೋದಿಲ್ಲ. ಕರ್ನಾಟಕ ಬ್ಯಾಂಕಲ್ಲಿ ಆಗೋದು ಬ್ಯಾಂಕ್ ಅಕೌಂಟ್ ತಿದ್ದುಪಡಿ ಮಾಡಿಕೆ ಮಾತ್ರ. ಅದು ಇವರು ನಮ್ಮ ಅಫಿಷಿಯಲ್ ಅಧಿಕಾರಿಗಳ ಹತ್ರ ಕೇಳಿದ್ರೆ ಅವರು ಒಂದೊಂದು ಮಾಹಿತಿ ಕೊಡ್ತಾರೆ. ನನಗೆ ಆಗುತ್ತೆ. ನೀವು ಇನ್ಸ್ಟೆಡ್ ಆಫ್ ದಟ್ ಇಟ್ ಇಸ್ ಬೆಟರ್ ಟು ಗೋ ಥ್ರೂ ದ ಅವರದ ಸರ್ಕ್ಯುಲರ್. Good morning, sir. I am a friend of Mr. Puttur. Also, I am MLA of Puttur, sir. ನಮಸ್ಕಾರ ಸರ್. ಈಗ ನಮ್ಮಲ್ಲಿ ಈ ಆಧಾರ್ ಕಾರ್ಡು ಇದಕ್ಕೆ ಜಾಯಿನ್ ಮಾಡುವಂಥದ್ದು, ಕರೆಕ್ಷನ್ ಮಾಡುವಂಥದ್ದು ಬರೀ ಪೋಸ್ಟ್ ಆಫೀಸ್ಗೆ ಮಾತ್ರ ಪರ್ಮಿಷನ್ ಕೊಟ್ಟಿದ್ದೀವಿ ಸರ್. ಈಗ ಮೊದಲು ಪಂಚಾಯತಲ್ಲೆಲ್ಲ ಇತ್ತು. ಈಗ ಪೋಸ್ಟ್ ಆಫೀಸಲ್ಲಿ ಏನು ಮಾಡ್ತಾರೆ, ಒಂದು 100-200 ಜನ ಬಂದರೆ ಪಾಪ ಬೆಳಿಗ್ಗೆ 6 ಗಂಟೆಗೆ 5 ಗಂಟೆಗೆ ಬಂದು ಕ್ಯೂ ನಿಂತು ಅವ್ರಿಗೆ ಅವರ ಸ್ಟ್ರೆಂತು ಅಷ್ಟೇ ಇರ್ತದೆ. ಅವರಿಗೆ ಒಂದು ಎಂಪ್ಲಾಯ್ ಕೊಟ್ಟಿರ್ತಾರೆ. ದೇ ಆರ್ ನಾಟ್ ಮಚ್ ಇಂಟ್ರೆಸ್ಟೆಡ್ ಆನ್ ದಿಸ್ ಜಾಬ್. ಹಾಗೆ ನಮಗೆ ಈಗ ಜನ ಜಾಸ್ತಿ ಆಗ್ತದೆ. ಕೆಲವು ಕಡೆ ಹೇಳ್ತಾರೆ, ಕೆಲವು ಪಂಚಾಯತ್ಗಳಲ್ಲಿ ಈಗಲೂ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್. ನನಗೆ ಒಂದು 2 ನಿಮಿಷ ಟೇಕ್ ಯು 2-3 minutes explain or give a permission to other people also. ₹7,500,000 50,000 ಬಟ್ ಇದು ಆಧಾರ್ ಲಿಂಕ್ ಮಾಡೋದು, ಆಧಾರ್ ಮತ್ತೆ ಈ ಅಕೌಂಟ್ ಲಿಂಕ್. ಅದೇ ಬಟ್ ಒಂದು ಸರ್, ನನ್ನ ಒನ್ ಮೋರ್ ರಿಕ್ವೆಸ್ಟ್ ಸರ್. ಈಗ ಅಕೌಂಟ್ ಲಿಂಕ್ ಮಾಡೋದು ನೀವು ಬ್ಯಾಂಕಿನವ್ರ ಹತ್ರನೇ ಯಾಕೆ ಸರ್ ರಿಸ್ಟ್ರಿಕ್ಷನ್ ಕೊಡೋಲ್ಲ ಸರ್? ಈಗ ಒಂದು ಬ್ಯಾಂಕ್ನವ್ರು ಮಾಡ್ತಾರೆ, ಬಾಕಿ ಯಾವ ಬ್ಯಾಂಕ್ನವ್ರು ಮಾಡೋಲ್ಲ ಸರ್. ಅದಕ್ಕೆ ಒಂದು ಅವರಿಗೆ ಹೇಳ್ಬೋದಲ್ಲ ಸರ್? ಅಲ್ಲ, ವೆದರ್ ಯು ಆರ್ ಗಿವನ್ ಪರ್ಮಿಷನ್ ಟು ಆಲ್ ದ ಬ್ಯಾಂಕ್ಸ್ ಟು ಡೂ ದಿಸ್ ಸರ್? ಬ್ಯಾಂಕಿನವ್ರ ಸರಿ ಸರಿ ಸರ್. ಆಮೇಲೆ ಇನ್ನೊಂದು ಇದೆ, ಒಂದು ಗ್ರಾಮವನ್ನು ಮತ್ತು ಕರ್ನಾಟಕವನ್ನು 2-3 ನಾನು ಪರ್ಮಿಷನ್ ಕೇಳಿದ್ದೀನಿ. ಗುಣರಾಜ್ ತಮ್ಮ ಹತ್ರ ಮಾತಾಡಲಿಕ್ಕೆ ಹೇಳಿದರು. ಸೊ ಅದೊಂದು ನಾವು ಫ್ರೀಯಾಗಿ ನಮ್ಮ ಟ್ರಸ್ಟ್ ಮುಖಾಂತರ ಮಾಡ್ತಾರೆ. ಅದೊಂದು ಪರ್ಮಿಷನ್ ನಾನು ಕೊಟ್ಟರೆ ಸ್ವಲ್ಪ ಪಬ್ಲಿಕ್ಕಿಗೆ ನಾವು ಅದನ್ನು ಮಾಡಿಕೊಡ್ತೇವೆ. ನಿಮಗೆ ಪ್ರಪೋಸಲ್ ನಾನು ಕಳಿಸ್ಕೊಡ್ತೀನಿ. ಸರ್ಕಾರಿ ಸಂಸ್ಥೆಗೆ ಮಾತ್ರ ಕೊಡೋದು, ಪಂಚಾಯತ್ನಲ್ಲಿ ಅಭ್ಯಾಸಗಳು ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಬ್ಯಾಂಕಿನವರಿಗೆ ಕೊಡ್ಬೋದು, ಬಾಕಿ ಕೊಡಲಿಲ್ಲ. ಬ್ಯಾಂಕ್ ಅವರಿಗೆ 15 ಕರೆಕ್ಷನ್ ಬರ್ತಿದ್ದಾರೆ. ನಮ್ಮ ಯೋಜನೆ
ಆದ ಕಾರಣ ಈಗ ಜಾಸ್ತಿ ಜನ ಬರ್ತಾರೆ. ಅಲ್ಲ ಬ್ಯಾಂಕಪ್ ಮಾಡೋದವ್ರು ಮಾಡ್ಲಿಕ್ಕೆ ಆಗ್ತದೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಅವಕಾಶ ಇಲ್ವಾ? ಕೊಡೋಲ್ಲ. ಹಿಂದೆ ಇತ್ತಲ್ಲ, ಹಿಂದೆ ಮಾಡುವಾಗಿತ್ತು. ಈಗ ಅದರಲ್ಲಿ ಕೆಲವು ಚೇಂಜಸ್, ಹೊಸ ಸ್ಕೀಮ್ ಎಲ್ಲ ಬಂದಿದೆ, ಸರ್ಕಾರದ ಯೋಜನೆಗಳನ್ನು ಕರ್ಕೊಳ್ಳಿಕ್ಕೆ ಜನರು ಕೂಡ ಕೆಲವು ಮಾಹಿತಿಗಳನ್ನೆಲ್ಲ ಕೊಟ್ಟು ಬೇರೆ ಬೇರೆ ಮಾಹಿತಿಗಳನ್ನು ಕೊಡ್ತಾರೆ. ಈಗ ನಾವು ಒಂದು ಕನ್ಕ್ಲೂಷನ್, ಈ ಒಂದು ಕೌಂಟರ್ ಜಾಸ್ತಿ ಮಾಡಬೇಕು. ಒಂದು ಕೌಂಟ್ರಲ್ಲಿ ಇನ್ನೊಂದು ಕೌಂಟರ್ ಮಾಡಬೇಕು. ಇವರಿಗೆ ಅದರಲ್ಲೂ ನಾವು 2 ತಿಂಗಳಿಂದ ಅದರ ಬಗ್ಗೆ ಕೆಲಸ ಮಾಡ್ತಾ ಇದ್ದೇವೆ. ಅದನ್ನು ಯಾವುದೇ ಕಾರಣಕ್ಕೆ ಆಗದ ಕಾರಣ ಬಾಕಿ ಆಗಿದೆ. ಒಂದು ಆಫೀಸ್ಗೆ ಇನ್ನೂ 2 ಕೌಂಟರ್ ಆಗುದಿಲ್ಲ ಎನ್ನುವ ಕಾರಣ. ಆದರೆ ನಾವು ಅದನ್ನು ಪರಿಹರಿಸಲಿಕ್ಕೆ ಬೇರೆ ಬೇರೆ ಕಡೆ ವಿಟ್ಲ, ಉಪ್ಪಿನಂಗಡಿ, ಇಲ್ಲಿಗೆ ಸ್ವಲ್ಪ ದೊಡ್ಡ ಪ್ರದೇಶ ಅಲ್ಲಿ ನಡೀತಾ ಉಂಟು. ಅದಲ್ಲದೆ ರಜಾ ದಿನಗಳಲ್ಲಿ ನಾವು ಕ್ಯಾಂಪ್ಗಳನ್ನು ಮಾಡ್ತಾ ಇದ್ದೇವೆ. ಮೊನ್ನೆ ಮೂಡಬಿದ್ರೆಯಲ್ಲಿ ದೊಡ್ಡದಾದ ಕ್ಯಾಂಪ್ 2-3 ಪುತ್ತೂರಲ್ಲಿ ಮಾಡಿ ಅಲ್ಲ, ಪುತ್ತೂರಲ್ಲಿ ಸಹ ಮಾಡಲಿಕ್ಕೆ ರಿಕ್ವೆಸ್ಟ್ ಬರ್ತದೆ. ಯಾವ ಸಂಘ ಸಂಸ್ಥೆಗಳಿಂದ ನಾವೆಲ್ಲ ಅದಕ್ಕೆ ಬೇಕಾಗುವ ಏರ್ಪಾಡು ಮಾಡ್ತೇವೆ. ಅದು ಎಟ್ ಎ ಟೈಮ್ ಎಲ್ಲ ಕಡೆಯಲ್ಲಿ ಮಾಡಲಿಕ್ಕೆ ನಮ್ಮ ಹತ್ರ ಅದಕ್ಕೆ ಬೇಕಾಗುವ ಇನ್ಫ್ರಾಸ್ಟ್ರಕ್ಚರ್ ಬೇಕು. ಅದಕ್ಕೆ ಸಿಸ್ಟಮ್. ನೀವು ಇನ್ನೊಂದು ಕೌಂಟರ್ ಮಾಡಲಿಕ್ಕೆ ಏನು ಪ್ರಾಬ್ಲಮ್? ಇನ್ನೊಂದು ಕೌಂಟರ್ ಆಗ್ತಾ ಇಲ್ಲ. ಇದು CP ಆನ್ಬೋರ್ಡಿಂಗ್ ಆಗುದಿಲ್ಲ. ಆನ್ಬೋರ್ಡಿಂಗ್ ಆಗಬೇಕು, UIDಗೆ ಲಿಂಕ್ ಆಗಬೇಕು. ನಮ್ಮ ಇಲ್ಲಿ ವಿಧಾನಸಭೆ ಹತ್ರ ಮಾತಾಡ್ತೇವೆ. ಅವರು ನಾವು ಕೋಆರ್ಡಿನೇಷನ್ ಮಾಡಿಕೊಂಡು ನಾವು ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೇವೆ. ನಾವು ನಿಮ್ಮ ಕಚೇರಿಗೆ ಬಂದಿದ್ದೇನೆ. ತುಂಬ ಜನರದ್ದು ಒಂದು ಕಂಪ್ಲೇಂಟ್ ಇಲ್ಲಿ ಆಧಾರ್ ಲಿಂಕ್ ಮಾಡುವಂಥದ್ದು. ಸೊ ಬೇರೆ ಬೇರೆ ಕಡೆ ಈಗ ನಾನು ಬ್ಯಾಂಗ್ಳೂರಲ್ಲಿ ಮಾತಾಡಿದ್ರೆ ಹೇಗೆ ಒಂದು ಸರ್ಕಾರಿ ಕೊಡ್ತೇವೆ, ಬೇರೆಯವ್ರಿಗೆ ಕೊಡೋಕ್ಕಾಗಲ್ಲ ಅಂತ ಅಲ್ಲಿ ನಮ್ಮ ಇವರು ಸೆಕ್ಷನ್ನವರು ಮಾತಾಡಿದ್ದಾರೆ, IAS ಆಫೀಸರು. ಸೊ ಇದು ಒಂದು ಕೌಂಟ್ರ್ ಮಾಡಬೇಕು ಅಂತ 1-2 ರಿಕ್ವೆಸ್ಟ್ ಇದೆ. ತುಂಬ ಜನ ಬಂದು ಹೋಗ್ತಾರೆ, 35 ಜನರಿಗೆ ಮಾತ್ರ ಮಾಡ್ತಾರೆ. ನಿಮ್ಮನ್ನು ಒತ್ತಡಗಳು ಇರ್ಬೋದು, ಗೊತ್ತಿಲ್ಲ ನನಗೆ. ಇಲ್ಲ ಈಗ ಒಬ್ಬರೇ ವರ್ಕ್ ಆಗುತ್ತವರು, ಒಂದೇ ಕಂಪ್ಯೂಟರ್ ವರ್ಕ್ ಆಗುವಂಥದ್ದು. ಈಗ ಒಂದು ಇಲ್ಲಿ ಒಂದು ಎಕ್ಸ್ಟ್ರಾ ಕೌಂಟರನ್ನು ಓಪನ್ ಮಾಡಬೇಕು ಒಂದು. ಇನ್ನೊಂದು, ನೀವು ನಿಮ್ಮವರು ಏನೋ ಬರೋದಿದೆ, ನಮ್ಮ ಆಫೀಸಲ್ಲಿ ನಾವು 2 ಕಂಪ್ಯೂಟರ್ ಕೊಟ್ಟು ನಾವು ಫ್ರೀಯಾಗಿ ನಿಮ್ಮ ಕಂಡೀಷನ್ ಪ್ರಕಾರ ಏನು ಬೇಕಿದ್ರು ನಾವು ಮಾಡುವಂಥದ್ದನ್ನು ಮಾಡ್ಬೋದು. ನಾನು ಜನ ಕೊಡ್ತೀನಿ, ಆಪರೇಟರ್ಸ್ ಕೊಡ್ತೀನಿ. ಸರಿ, ಹಾಗಾದರೆ ನೀವು ತಕ್ಕ ಮಟ್ಟಿಗೆ ಅಟ್ಲೀಸ್ಟ್ 2 ಕೌಂಟರ್ ಓಪನ್ ಮಾಡೋದನ್ನು ಮಾಡಬೇಕು ನನಗೆ. ಇಲ್ಲ ಆನ್ಬೋರ್ಡ್ ಆಗಲಿಲ್ಲ, ಒಂದೇ ಕೌಂಟ್ರಲ್ಲಿ ವರ್ಕ್ ಆಗ್ತಾಯಿದೆ, ಇನ್ನೊಂದು ಕೌಂಟ್ರಿಗೆ ಆನ್ಬೋರ್ಡ್ ಆಗೋದಿಲ್ಲ ಅಂತ ಆಗಲಿಲ್ಲೋ ಅಲ್ಲ, ಟ್ರೈ ಮಾಡಿಲ್ಲೋ ಗೊತ್ತಿಲ್ಲ. ಸರ್ಕಾರಿ ಸಂಸ್ಥೆ ನೀವು ಹೈಯೆಸ್ಟ್ ಸರ್ವಿಸ್ ಕೊಡುವರು. ಈಗ ಒಂದು ಉಳಿದದ್ದು BSNL ಹೋಯಿತು. ಈಗ ಜಿಯೋದಲ್ಲಿ ಇರುವಂಥದ್ದು ಪೋಸ್ಟ್ ಆಫೀಸ್ ಮಾತ್ರ, ನಿಮ್ಮೆಲ್ಲ ಆಗೋದಿಲ್ಲ. BSNL ಆಲ್ಮೋಸ್ಟ್ ಅದು ಇಟ್ ಈಸ್ ಕಿಲ್ಡ್ ಬೈ, ನಾನು ಅದನ್ನು ಹೇಳಲಿಕ್ಕೆ ಇಷ್ಟಪಡೋಲ್ಲ. ಪೋಸ್ಟ್ ಆಫೀಸು ಕಿಲ್ ಮಾಡುವ ಅಂದ್ರಲ್ಲಿ ಇತ್ತು, ಬಟ್ ನಿಮ್ಮೆಲ್ಲ ಎಂಪ್ಲಾಯೀಸ್ ಎಫರ್ಟ್ಸಲ್ಲಿ ಈಗ ನಿಂತಿದೆ ಅಂತ ಹೇಳ್ಬೋದು ಅಷ್ಟೇ. ಈಗ ಇಟ್ ಈಸ್ ಕಮಿಂಗ್ ಅಪ್ ಅಗೇನ್, ರೀಲ್ಸ್ ಆಗ್ತಾ ಇದೆ ಪೋಸ್ಟ್ ಆಫೀಸ್. ಸೊ ನಾವು ನಿಮ್ಮ ಬಾಕಿ ಸೇವೆಯಲ್ಲಿ ಏನು ಮಾತಾಡೋದಿಲ್ಲ. ಈ ಸೇವೆಗೆ ಈಗ ನನಗೆ ಕಂಪ್ಲೇಂಟ್ ಬಂದದ್ರಿಂದ ನಾವು ನಿಮ್ಮ ಹತ್ರ ವಿನಂತಿ ಮಾಡಿಕೊಡೋದು, ಕೂಡಲೇ ಇನ್ನೊಂದು ಕೌಂಟ್ರನ್ನು ತೆಗಿಬೇಕು. ಬೇರೆ ಕಡೆ ಎಲ್ಲೆಲ್ಲಿ ಓಪನ್ ಮಾಡಲಿಕ್ಕೆ ಆಗ್ತದೆ ಆ ಪ್ರಯತ್ನವನ್ನು ನಾನು ಮಾಡ್ತೇನೆ. ಗೊತ್ತಾಯ್ತು, ಹೇಳಿದ್ರು ನಿಮ್ಮ ಆಫೀಸರ್ ಹೇಳಿದ್ರು, ಅವ್ರು ಕಡಬದಲ್ಲಿ ಮಾಡಿದ್ದಾರೆ, ಉಪ್ಪಿನಂಗಡಿಯಲ್ಲಿ ಮಾಡಿದ್ದಾರೆ, ವಿಟ್ಲದಲ್ಲಿ ಮಾಡಿದ್ದಾರೆ. ಈಸ್ ವೆರಿ ಕೋಆಪರೇಟಿವ್. ಅದರಲ್ಲಿ ಹೌದು 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 ಅಲ್ಲಲ್ಲ, ಐ ಆಮ್ ನಾಟ್ ಕಂಪ್ಲೇನಿಂಗ್. ನಾವು ನಿಮ್ಮ ಬಗ್ಗೆ ಕಂಪ್ಲೇಂಟ್ ಅಲ್ಲ ಹೇಳ್ತೇನೆ. ನಾನು ನಿಮ್ಮ ಹತ್ರ ಹೆಚ್ಚುವರಿ ಸರ್ವಿಸ್ ಸೇವೆಯನ್ನು ಕೇಳ್ತಾ ಇದ್ದೀನಿ. ದಯಮಾಡಿ ಅದನ್ನು ಇಮಿಡಿಯೇಟ್ಲಿ ಮಾಡಬೇಕು. ಆನ್ ಬೋರ್ಡಿಂಗ್ ಒಂದು ಆಗಿದೆ ಅಂತ ಹೇಳಿದ್ರು ಅಂತ ಹೇಳಿ ಆಗಲಿಲ್ಲ. ಆನ್ ಬೋರ್ಡಿಂಗ್ ಆಗುವಾಗ CP ಕೈಗೊಳ್ಳಿ. ಈಗ ಇನ್ನೊಂದು ಹೊಸತ್ತು CPಗೆ ಆನ್ ಬೋರ್ಡಿಂಗ್ ಕನೆಕ್ಟ್ ಆಗ್ತದೆ. ಅದರಲ್ಲಿ ಅದು ಸ್ವಲ್ಪ ಟೆಕ್ನಿಕಲ್ ಆಸ್ಪೆಕ್ಟ್.
ಯಾರಿದ್ದಾರೆ ಅವರಿಗೆ ನೋಡಬೇಕು. ಆದರೆ ಅವರು ಸಹ ಪ್ರಯತ್ನ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿದ್ದ ಈ 2 ತಿಂಗಳಿಂದ ಅದನ್ನು ಪ್ರಯತ್ನ ಮಾಡಿದ್ರೆ ಒಳ್ಳೆಯದು. ಇನ್ನೊಂದು ನಾನು 40 ಜನರಿಗೆ ಟೋಕನ್ ಕೊಡುವುದಲ್ಲದೆ ಈಗ ಕೆಲವರು ಬರ್ತಾರೆ, ನನ್ನ ಹತ್ರ ಬಂದವರಿಗೆ ನನ್ನ ಹತ್ರ ಪರಿಹಾರ ಉಂಟೇ ಉಂಟು. ನೀವು ಆಯ್ತು ಟೋಕನ್ ಕೊಟ್ಟವರ ಮಧ್ಯದಲ್ಲಿ ನಿಮ್ಮನ್ನು ಬಿಡ್ಲಿಕ್ಕೆ ಆಗುದಿಲ್ಲ. ನೀವು 4 ಗಂಟೆ ಹೊತ್ತಿಗೆ ಬನ್ನಿ. ಟೋಕನ್ 40 ಜನಕ್ಕೆ ಸಾಧಾರಣ 4 ಗಂಟೆಗೂ ಮುಗೀತದೆ. ನಿಮ್ಮನ್ನು ಎಂಟರ್ಟೈನ್ ಮಾಡುವ ಹಾಗೆ ನನ್ನ ಹತ್ರ ಬಂದವರಿಗೆ ನಿಮಗೆ ಇಷ್ಟವರೆಗೆ ಇದು ಆಗಲೇ ಇಲ್ಲ. ನಾನು ಇರುವ ನಮಗೆ ನಾವು ಜನಗಳು ಬರ್ತಾರೆ 6 ಗಂಟೆಗೆ ಫೋಕಸ್ 6 ಗಂಟೆಯಿಂದ 4 ಗಂಟೆವರೆಗೆ ಕಾಲು ಬರ್ತದೆ. ಈಗ ಒಳ್ಳೆ ಇಬ್ಬರು ಇದ್ದಾರೆ, ಅವರಿಗೆ 3ನೇ ದಿವಸ ಬರ್ತಾ ಇರೋದು ಅಂತ ನಾವು ಸೇವೆ ಕೊಡ್ಲಿಕ್ಕೆ ಆಯ್ಕೆ ಮಾಡ್ತೀವಿ. 3 ಜನ 3 ದಿವಸ ಅದನ್ನು ಹೇಳ್ತೇನೆ. ಮತ್ತೆ ಜನರಿಗೆ ಸಹ ಸ್ವಲ್ಪ ತಾಳ್ಮೆ ಮತ್ತು ಕಾಯುವ ಇದಿಲ್ಲ. ಯಾಕಂದ್ರೆ 4 ಗಂಟೆಗೆ ಬನ್ನಿ ಅಂತ ಹೇಳಿದರಲ್ಲಿ 10ರಲ್ಲಿ 8 ಜನ ಬರಲಿಲ್ಲ. ನಾನು 4 ಗಂಟೆಗೆ ಬೇರೆ ಇರಬೇಕು. ಅದು ನೀವು ಅಧಿಕಾರಿಗಳು, ನಾವು ಜನ ಸೇವಕರು. ನಮ್ಮ ಹತ್ರ ಹೇಳ್ತಾರೆ ಶಾಸಕರೇ ನೀವು ಏನ್ ಮಾಡ್ತಾ ಇದ್ದೀರಿ, ನಮ್ಮ ಕ್ಷೇತ್ರದಲ್ಲಿ ನಾವು ಇಷ್ಟುವರೆಗೆ ಮಾಡ್ತೀವಿ, 8 ಗಂಟೆ ಬರ್ತದೆ, ನಮ್ಮ ಪ್ರಶ್ನೆಗಳು ಬೇರೆ. ನಾನು ಅಧಿಕಾರಿ ನನ್ನ ಲೋಕಲ್ ಲೋಕಲ್ ಆದ ಕಾರಣ ಏನಂತ ಪುತ್ತೂರು ಸಾಧಾರಣ ಮುಟ್ಟ ಉಂಟು. ಅವಾಗ ಅದು ಬರ್ತೇವೆ ಬಂದಾಗ ಏನು ಲೋಕಲ್ ಸರ್ವಿಸ್ ಬೋರಿಸಿನಾಗ ಆಯೋನಿ ಪೋಸ್ಟ್ ಮಾಸ್ಟರ್ ಆದ್ರೆ ಇದು ಗೊತ್ತುಂಟು. ಶಿವಯ್ಯ ಬಂಡಾರಿ ಇದ್ದೇನಲ್ಲ, ಕೇಶವ ಭಟ್ ಕೇಶವ ಬಂಡಾರಿ ಏನು ಆಧಾರ್ ಕಾರ್ಡ್ ಲಿಂಕ್ ನನ್ನ ಅಕೌಂಟ್ ಬಂತು. ಇದು ಕೊಡ್ತಿದ್ದೀರಾ? ನಾವು ತುಂಬ ಮುನ್ಸಿಪಾಲ್ಟಿಯಲ್ಲಿ ಕಂಪ್ಲೇಂಟ್ ಮಾಡಿದ್ದೀವಿ. ನಮಗೆ ಭಯ ಆಗ್ತದೆ, ನಾವು ಆಗೋದು ನಮ್ಮ ಮನೆಗಿದ್ದು ನಾನು ಮಾಡಿ ಕೊಡ್ತೇನೆ. ಒಂದು ಬರೆದು ಕೊಡಿ, ಬರಿಯಪ್ಪ ಬರಿ ಅಂತ ಮೊಬೈಲ್ ಸಿಗಿದ್ದೆಲ್ಲ ಬರ್ಕೊಳ್ತಾರೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.